ದಕ್ಷಿಣ ಕನ್ನಡದಲ್ಲಿ ಅಂದರೆ ಮಂಗಳೂರಿನಲ್ಲಿ ಕರಾವಳಿಯಲ್ಲಿ ಪ್ರವಾಸೋದ್ಯಮದ ಅಭಿವೃದ್ಧಿಗೆ ಸಂಬಂಧಪಟ್ಟಾಗೆ ಒಂದು ವಿಚಾರ ಸಂಕಿರಣ ನಡೆಯಿತು. ಅದಕ್ಕೆ ಬಂದಂತಹ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಒಂದು ಮಾತು ಹೇಳಿದರು. ಏನಂದರೆ, ನಮ್ಮ ಇಲ್ಲಿಯ ಜನ ಎಲ್ಲ ಹೊರಗಡೆ ಹೋಗ್ತಿದ್ದಾರೆ ದುಡಿಲಿಕ್ಕೆ, ನಮ್ಮ ಇಲ್ಲಿ ಎಲ್ಲ ಉದ್ಯೋಗ ಇಲ್ಲದೆ ಹಾಗೆ ಆಗಿದೆ, ಇಲ್ಲಿಗೆ ಉದ್ಯೋಗ ಕೊಡಬೇಕು, ಪ್ರವಾಸೋದ್ಯಮ ಆದರೆ ಉದ್ಯೋಗ ಆಗ್ತದೆ ಅಂತೇಳಿ ಒಂದು ಮಾತನ್ನು ಹೇಳಿದರು. ಅವರು 4,000 ಕೋಟಿಯ ಪ್ರಸ್ತಾಪಗಳನ್ನು ಹೇಳಿದರು. ಆದರೆ ಇಲ್ಲಿ ಇರುವಂತಹ ಮುಖ್ಯವಾದ ವಿಷಯ ಏನಂದರೆ, ರಾಜ್ಯಕ್ಕೆ ಒಂದು ಇಡೀ ಸ್ಟೇಟಿಗೆ ಅನ್ವಯವಾಗುವಂಥ ಒಂದು ಪ್ರವಾಸೋದ್ಯಮ ನೀತಿ ಇದೆ. ನನ್ನ ಗಮನಕ್ಕೆ ಬಂದ ಹಾಗೆ ಕೋಸ್ಟಲ್ಲಿಗೆ, ಕರಾವಳಿ ಭಾಗಕ್ಕೆ ಆ ಒಂದು ಪ್ರತ್ಯೇಕ ನೀತಿಯನ್ನು ರೂಪಿಸ್ತೇವೆ ಅಂತ ಹೇಳಿದ್ದಾರೆ ಮತ್ತು ಅದರ ಕರಡು ಇನ್ನಷ್ಟೇ ಸಿದ್ಧ ಆಗಬೇಕಾಗಿದೆ. ಇಲ್ಲೀಗ ಇರುವ ಮುಖ್ಯವಾದ ಪ್ರಶ್ನೆ ಅಂದರೆ, ನೀವು ಕರಾವಳಿಯ ಪ್ರವಾಸೋದ್ಯಮವನ್ನು, ಕರ್ನಾಟಕದ ಕರಾವಳಿಯ ಪ್ರವಾಸೋದ್ಯಮವನ್ನು ದಕ್ಷಿಣ ಕನ್ನಡ ಉಳ್ಳಾಲ ಹೆಚ್ಚು ಕಮ್ಮಿಯಿಂದ ಹಿಡಿದು ಕಾರವಾರದವರೆಗೆ, ಅಲ್ಲಿ ಗೋವಾ ಗಡಿ ಬರುವ ತನಕ ಪ್ರವಾಸೋದ್ಯಮವನ್ನು ಹೇಗೆ ಅಭಿವೃದ್ಧಿ ಮಾಡ್ತೀರಿ ಅನ್ನೋದರ ಮೇಲೆ ಇದೆ. ಕೇರಳ ಮಾದರಿಯಲ್ಲೋ ಗೋವಾ ಮಾದರಿಯಲ್ಲೋ. ಡಿ ಕೆ ಶಿವಕುಮಾರ್ ಹೇಳಿದರು, ಕೇರಳ ಮತ್ತು ಗೋವಾಗಳು ಪ್ರವಾಸೋದ್ಯಮದಲ್ಲಿ ಮುಂದೆ ಇವೆ, ಆ ರೀತಿಯಲ್ಲಿ ನಾನು ಪ್ರವಾಸೋದ್ಯಮವನ್ನು ಇಲ್ಲಿ ಬೆಳೆಸಲಿಕ್ಕೆ ಪ್ರಯತ್ನ ಮಾಡ್ತೇನೆ, ಚಿಂತನೆ ಮಾಡ್ತೇನೆ. ಅದಕ್ಕಾಗಿ ನಾನು ಹಿಂದೆ ಇಲ್ಲಿ ಕೆಲಸ ಮಾಡಿದಂಥ ಅನೇಕ ತಜ್ಞರನ್ನು, ಜಿಲ್ಲಾಧಿಕಾರಿಗಳನ್ನು ಕರೆದು ಸಮಾಲೋಚನೆ ಮಾಡ್ತಾ ಇದ್ದೇನೆ, ಚರ್ಚೆ ಆಗ್ತಾ ಉಂಟು, ಒಂದು ರೂಪುರೇಷೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ಇಲ್ಲಿಯ ನಂತರ ಅನೇಕ ಗೊಂದಲಗಳು ಸ್ಥಳೀಯ ಜನರಲ್ಲಿ ಉದ್ಭವ ಆಗಿವೆ. ಯಾಕೆ ಹೇಳಿದರೆ, ಸಾಂಪ್ರದಾಯಿಕವಾಗಿ ಕರ್ನಾಟಕದ, ನಾವು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯನ್ನು ನೀವು ನೋಡಿದರೆ, ಕರಾವಳಿ ತೀರದಲ್ಲಿ ವಾಸವಾಗ್ತಿರುವವರು ಮೀನುಗಾರರು, ಸಾಮಾನ್ಯವಾಗಿ ಮೀನುಗಾರರು. ನಿಮ್ಗೆ ಗೊತ್ತಿದೆ, ಮೊಗವೀರಪಟ್ಟಣ, ಅವರಿಗೆ ಒಂದು ಅವರ ಪಟ್ಟಣಗಳಿವೆ, 12-13 ಪಟ್ಟಣಗಳು, ಅವರಿಗೆ ಅವರ ದೈವಸ್ಥಾನಗಳಿವೆ, ದೇವತೆಯ ಕೇಂದ್ರಗಳಿವೆ. ಪ್ರತಿ ಸರ್ತಿ ಮೀನುಗಾರಿಕೆಗೆ ಹೋಗುವಾಗ ಅವರು ಅಲ್ಲಿ ಆರಾಧನೆ ಮಾಡ್ತಾರೆ, ಸಮುದ್ರ ಪೂಜೆ ಮಾಡ್ತಾರೆ, ಹೀಗೆ. ಹಾಗಾಗಿ ಕರ್ನಾಟಕದ ಈ ಭಾಗದ ಕರಾವಳಿ ಸಂಪೂರ್ಣವಾಗಿ ಮೀನುಗಾರರ ಬದುಕಿಗೆ ಒಂದು ಜೀವಾಳ ಆಗಿತ್ತದು. ಇವತ್ತು ಈಗ ನೋಡಿದರೆ ನಮಗೆ ಬಹಳ ಮಂದಿಗೆ ಅದು ಬಹಿರಂಗವಾಗಿ ಗೋಚರಿಸ್ತಿಲ್ಲ. ಸಾಮಾನ್ಯವಾಗಿ ನಿಮಗೆ ಪಣಂಬೂರಿನಿಂದ ಕಾರವಾರ ತನಕದವರೆಗಿನ ಭೂಭಾಗ, ಕರಾವಳಿಯ ಭೂಭಾಗ ಏನಾಗಿದೆ, ಅದನ್ನು ಹೆಚ್ಚಿನ ಮೀನುಗಾರರು, ಅವರು ಯಾರು ಮಾಲಕರಾಗಿದ್ದರು ಅವರು ಮಾರಿದ್ದಾರೆ. ಈಗ ಈ ಸುತ್ತ ನೀವು ನೋಡಿದರೆ ಲೆಕ್ಕ ಇಲ್ಲದಷ್ಟು ರಿಸಾರ್ಟ್ಗಳು ನಿಮಗೆ ಸಿಗ್ತವೆ. ಈ ಕಾರಣದಿಂದ ಏನಾಗಿದೆ, ಇನ್ನು ಮುಂದೆ ಈ ರಿಸಾರ್ಟ್ ರೀತಿಯ ಅಭಿವೃದ್ಧಿ ಆದರೆ ಮುಂದೆ ಹೇಗೆ ನಮ್ಮ ಬದುಕು ಅಂತ ಹೇಳೋ ಪ್ರಶ್ನೆ ಈಗ ಅಳಿದುಳಿದವರನ್ನು ಕಾಡ್ತಾ ಇದೆ. ಆದ್ದರಿಂದ ಇವತ್ತು ಈ ಯೋಜನೆಗೆ ವಿರೋಧಗಳು ವ್ಯಕ್ತ ಆಗ್ತಿವೆ. ಒಂದು ಪ್ರವಾಸೋದ್ಯಮ ಬೆಳೆಯುವಾಗ ಪ್ರವಾಸೋದ್ಯಮ ಸ್ಥಳೀಯ ಸ್ನೇಹಿಯಾಗಿರಬೇಕು, ಅದು ಸಮುದಾಯಕ್ಕೆ ಪ್ರಯೋಜನ ಆಗಿರಬೇಕು, ಸಮುದಾಯದ ಸಹಭಾಗಿತ್ವ ಬೇಕು. ಮತ್ತು ಪ್ರವಾಸೋದ್ಯಮದ ಎಲ್ಲ ಹಂತಗಳಲ್ಲಿ ಕೂಡ ಅದಕ್ಕೆ ಒಂದು ಸ್ಯಾಚುರೇಷನ್ ಅಂತಿದೆ. ಮೊದಲು ಅದು ಸ್ನೇಹಪರವಾಗಿರ್ತದೆ, ಆಮೇಲೆ ಪ್ರವಾಸೋದ್ಯಮದಲ್ಲಿ ಅದು ಹಾಸ್ಟೈಲ್ ಆಗ್ತದೆ. ಅದಕ್ಕೆ ಹಾಸ್ಟೈಲ್ ಥಿಯರೀಸ್ ಅಂತೇಳಿ ಸುಮಾರು ಮಂದಿ ವಿದ್ವಾಂಸರು ಅದನ್ನು ಮಾಡಿದ್ದಾರೆ. ಟೂರಿಸಂ ಮ್ಯಾನೇಜ್ಮೆಂಟ್ಗಳಲ್ಲೆಲ್ಲ ಬರುವಾಗ ಅದರ ಬಗ್ಗೆ ವಿಸ್ತಾರವಾದ ಚರ್ಚೆ ಆಗ್ತದೆ. ಈ ಹಾಸ್ಟೈಲ್ ಥಿಯರಿ ಯಾಕೆ ಆಗ್ತದೆ ಅಂತ ಹೇಳಿದರೆ, ಸ್ಥಳೀಯವಾಗಿರುವವರಿಗೂ ಮತ್ತು ಹೊರಗಿನಿಂದ ಬಂದಂಥ ಪ್ರವಾಸಿಗರಿಗೂ ಮೊದಲು ಹಾಸ್ಪಿಟಾಲಿಟಿ ಇರ್ತದೆ, ಆತಿಥ್ಯ ಕೊಡುವಂಥ ಮನಸ್ಥಿತಿಯಲ್ಲಿರ್ತಾರೆ. ಆ ನಂತರ ಅದು ಪರಸ್ಪರ ವಿರೋಧ ಮಾಡುವಂಥ ಒಂದು ಹಾಸ್ಟೈಲು, ಅಂದರೆ ವೈರಿಗಳು ಅಂತ ಹೇಳುವವರೊಂದು ಟ್ರೀಟ್ ಮಾಡುವಂಥ ಪರಿಸ್ಥಿತಿ ಬರ್ತದೆ. ಯಾಕೆ ಬರ್ತದೆ ಹೇಳಿದರೆ, ಕಾಲಕ್ರಮೇಣ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗ್ತದೆ. ಆಗ ನಿಮಗೆ ಮೂಲ ಸೌಕರ್ಯಗಳು ಕಡಿಮೆ ಇಳುತ್ತೆ. ಮೂಲ ಸೌಕರ್ಯಗಳ ಮೇಲೆ ಬಹಳ ದೊಡ್ಡ ಹೊಡೆತ ಬೀಳ್ತದೆ. ಈ ಮಂಗಳೂರಿನಲ್ಲಿ ಈ ಭಾಗದಲ್ಲಿ ಉದ್ಯಮಗಳೆಲ್ಲ ಬರುವಾಗ ನಿಮಗೆ ಗೊತ್ತಿರ್ಬೋದು, ಮಾಧವ ಗಾಡ್ಗೀಳ್ ಅವರು ಹೇಳ್ತಾರೆ, ಅದರ ಸ್ಥಳೀಯ ಧಾರಣ ಶಕ್ತಿಯ ಅಧ್ಯಯನ ಆಗಬೇಕು ಅಂತ. ಧಾರಣ ಶಕ್ತಿಯ ಅಧ್ಯಯನ ಅಂದರೆ ಏನು? ಇಲ್ಲಿಯ ರೋಡ್ಗಳು ಆ ಲೋಡನ್ನು ತಡೆದುಕೊಳ್ಳಬಲ್ಲವಾ? ಲೋಡ್ ಶೆಡ್ಡಿಂಗ್ ಇಲ್ಲದೆ ವಿದ್ಯುತ್ ಕೊಡಬಹುದಾ? 24 ಗಂಟೆ ಅಲ್ಲದಿದ್ದರೂ ಕೂಡ ಎಲ್ಲ ಋತುಗಳಲ್ಲಿ, ಸರ್ವ ಋತು, ಬೇಸಿಗೆಯಲ್ಲಿ ಕೂಡ ಮಿನಿಮಮ್ ಆದಂಥ ನೀರನ್ನು ಕೊಡುವ ಸಾಮರ್ಥ್ಯ, ಆ ಸೋರ್ಸ್ ಇದೆಯಾ, ಸಪ್ಲೈ ವ್ಯವಸ್ಥೆ ಇದೆಯಾ, ಡ್ರೈನೇಜ್ ಲೋಡ್ ತಗೊಳ್ತದ, ಇವೆಲ್ಲ ಕೂಡ ಅದರಲ್ಲಿ ಧಾರಣ ಸಾಮರ್ಥ್ಯದಲ್ಲಿ ಬರ್ತದೆ. ಈಗ ಪ್ರವಾಸೋದ್ಯಮಕ್ಕೆ ಕೂಡ ನೀವು ಅದನ್ನು ಅನ್ವಯಿಸುವುದಾದರೆ, ಈಗ ನಾವು ಇತ್ತೀಚೆಗೆ ಒಂದು 2-3 ದಿವಸಗಳ ಹಿಂದೆ ನಡೆದಂಥ ಉತ್ಸವಗಳನ್ನು ನೋಡುವ. ಈಗ ರಾಜ್ಯ ಸರ್ಕಾರ ಪ್ರವಾಸೋದ್ಯಮವನ್ನು ಉತ್ತೇಜನ ಮಾಡಲಿಕ್ಕೆ ಬೇರೆ ಬೇರೆ ಕಡೆ ಉತ್ಸವಗಳನ್ನು ಮಾಡ್ತಿದೆ. ಹಂಪಿ ಉತ್ಸವ ಮಾಡಿದೆ, ಮೊನ್ನೆ ಚಾಲುಕ್ಯ ಉತ್ಸವ ಮಾಡಿದೆ, ಬೇರೆ ಬೇರೆ ಕಡೆ ಆಯಾ ಜಿಲ್ಲೆಯ ಪ್ರವಾಸೋದ್ಯಮದ ಜಿಲ್ಲೆಯಲ್ಲಿ ಪ್ರವಾಸೋದ್ಯಮಕ್ಕೆ ಉತ್ತೇಜನ ಕೊಡಲಿಕ್ಕೆ ಬೇಕಾಗಿ ಅದು ಉತ್ಸವಗಳನ್ನು ಮಾಡ್ತಿದೆ. ಈಗ 2 ದಿವಸಗಳ ಹಿಂದೆ ನಡೆದಂಥ ಒಂದು ಉತ್ಸವವನ್ನು ನೋಡುವ. ನಿಮಗೆ ಗಾಳಿಪಟ ಉತ್ಸವ ಆಯಿತು, ಎಲ್ಲ ಆಯಿತು, ಜನಜಾತ್ರೆ ಸೇರಿತು. ಆದರೆ ಇಷ್ಟು ದೊಡ್ಡ ಜನಜಾತ್ರೆ ಆ ಸಂದರ್ಭದಲ್ಲಿ ಮಾತ್ರ ಅಲ್ಲಿ ಸೇರುವಂಥದ್ದು.
ಸ್ಥಳೀಯರಿಗೆ ಅದು ಅವರ ಅವಶ್ಯಕತೆಗಳು ಬೇರೆ ಇರ್ತವೆ. ಅವರು ಟೈಮಿಗೆ ಅವರಿಗೆ ಬೇರೆ ಯಾವುದೋ ಕೆಲಸದಲ್ಲಿರ್ತಾರೆ, ಆ ಹೊತ್ತಿಗೆ ರೀಚ್ ಆಗಬೇಕು. ಅಥವಾ ನಿಮಗೆ ಈಗ ಕೊಲ್ಲೂರಿಗೆ ಬಂದವರು, ಇನ್ನೆಲ್ಲಿಗೆ ಬಂದವರು, ಅವರು ರೈಲು ಹಿಡಿಲಿಕ್ಕೆ ಹೋಗಬೇಕು, ನೀವು 2 ಗಂಟೆ ನೀವು ರಸ್ತೆಯಲ್ಲಿ ಉಳಿದ್ರೆ ಇದು ಹೇಗೆ ಪ್ರವಾಸೋದ್ಯಮ ಅಭಿವೃದ್ಧಿ ಆಗ್ತದೆ? ಹೇಗೆ ಪ್ರವಾಸೋದ್ಯಮ ನಾವು ಜನಸ್ನೇಹಿಯಾಗಿಸ್ಬೋದು? ಯಾವುದೇ ಪ್ರವಾಸೋದ್ಯಮ ಆಗುವಾಗ ಅದು ಮೊದಲೇ ಹೇಳಿದಾಗೆ ಸಮುದಾಯದ ಸಹಭಾಗಿತ್ವದಲ್ಲಿ ಆಗಬೇಕು. ಇವತ್ತು ಅದರ ಗೈರು ಹಾಜರಿ ಇವತ್ತು ಕಾಣ್ತಿದೆ. ನೀವು ಏನೇ ಡ್ರಾಫ್ಟ್ ಮಾಡಿ, ಇನ್ನೂ ಆ ಡ್ರಾಫ್ಟ್ ಮಾಡಬೇಕು. ಕರಾವಳಿಗೆ ಪ್ರತ್ಯೇಕ ಪ್ರವಾಸೋದ್ಯಮ ನೀತಿ ಅಂತ ಹೇಳಿದರೆ ಏನೆಲ್ಲ ರಿಯಾಯಿತಿ? ಕರಾವಳಿ ಪೂರ ರಾಜ್ಯ ಸರ್ಕಾರದ ನಿಯಂತ್ರಣದಲ್ಲಿಲ್ಲ. ಕರಾವಳಿ ನಿಯಂತ್ರಣ ವಲಯ ಇದೆ, ಅಲ್ಲಿ ಅದಕ್ಕೆ ಬೇರೆ ಬೇರೆ ಹಂತಗಳಿವೆ, ಝೋನ್ 1 ಝೋನ್ 2 ಇತ್ಯಾದಿಗಳಿವೆ. ಇನ್ನೂ ಮುಖ್ಯವಾಗಿ ಗೋವಾಕ್ಕೆ ಕಡಲು ಕೊರೆತದ ಶಾಪ ಇಲ್ಲ. ದಕ್ಷಿಣ ಕನ್ನಡ, ಉಡುಪಿ ಅಪ್ ಟು ಕಾರವಾರ ತನಕ ಕೂಡ ಕಡಲು ಕೊರೆತ ಇದೆ. ಮತ್ತು ಇಷ್ಟರ ತನಕ ಸ್ಥಳೀಯರದಾಗಿದ್ದಂಥ ಒಂದು ಸಂಪತ್ತು ಹೊರಗಿನವರ ಕೈಗೆ ಹೋದಾಗ ಅವರಲ್ಲಿ ಕೋಟ್ಯಾಂತರ ಸುರಿದಿರ್ತಾರೆ, ಮೊದಲನೇದು. ಹಾಗಾಗಿ ಅವರು ಆ ದುಡ್ಡನ್ನು ವಾಪಸ್ ತಗೊಳ್ಳಿಕ್ಕೆ ಏನೆಲ್ಲ ಮಾಡಬೇಕು? ನಿಮ್ಮ ಚೌಕಟ್ಟನ್ನು ದಾಟಿ ಹೋಗಬಾರ್ದು ಅಂತಿಲ್ಲ. ಈ ಚೌಕಟ್ಟನ್ನು ದಾಟಿದ ಕೂಡಲೇ ಏನಾಗ್ತದೆ? ಸಂಸ್ಕೃತಿಗೆ ಮತ್ತು ಪ್ರವಾಸೋದ್ಯಮಕ್ಕೆ ಒಂದು ಕ್ಲಾಶ್ ಬರ್ತದೆ. ಆಗ ನೀವು ಹೇಳಬೇಕು, ಗೋವಾದ ಮಾದರಿಯೋ ನಂದು ಕೇರಳದ ಮಾದರಿಯೋ? ಕೇರಳದ ಮಾದರಿಯಲ್ಲಿ ಏನು ಲಾಭ ಇದೆ, ಏನು ದೋಷ ಇದೆ? ಗೋವಾ ಮಾದರಿಯಲ್ಲಿ ಏನು ಲಾಭ ಇದೆ, ಏನು ದೋಷ ಇದೆ? ಗೋವಾ ಪ್ರವಾಸೋದ್ಯಮದಿಂದ ಮುಂದೆ ಬರಲಿಕ್ಕೆ ಕಾರಣ ಇದೆ. ಅಲ್ಲಿ ನೋಡಿ, ಅದು ಕೇಂದ್ರಾಡಳಿತ ಪ್ರದೇಶ ಆಗಿತ್ತು. ಲೆಫ್ಟಿನೆಂಟ್ ಗವರ್ನರ್, ರಾಜ್ಯಪಾಲರ ಆಡಳಿತದಲ್ಲಿ ಕೆಲಸ ಮಾಡ್ತಾ ಇತ್ತು. ಅವರ ಅವಧಿಯಲ್ಲಿ ಡೆವಲಪೇ ಆಗಲಿಲ್ಲ. ಅಲ್ಲಿ ಯಾವುದಕ್ಕೆ? ಪೋರ್ಚುಗೀಸ್ ಸಂಸ್ಕೃತಿ, ಅವರು ಕಟ್ಟಿದ ಕೋಟೆ, ಅವರು ಆಗ ಮಾಡಿದಂಥ ಮತಾಂತರದ ಈ ಒಂದು ಚರಿತ್ರೆ, ಆಮೇಲೆ ಅಲ್ಲಿರುವ ಸೈಂಟ್ ಫ್ರಾನ್ಸಿಸ್ಕೋ ಅವರ ದೇಹ, ಒಂದು ಕ್ರಿಶ್ಚಿಯನ್ರಿಗೆ ಅದೊಂದು ಪವಿತ್ರ ಸ್ಥಳವಾಗಿದೆ ಇತ್ಯಾದಿ ಬೇರೆ ಬೇರೆ ಕಾರಣಗಳಿಂದಾಗಿ ಅಲ್ಲಿಯ ಹವಾಗುಣ, ಅಲ್ಲಿಯ ಬೀಚ್ಗಳು ಅದು ಪ್ರವಾಸೋದ್ಯಮಕ್ಕೆ ಅನಿವಾರ್ಯ ಆದವು. ಯಾಕಂದರೆ ಅಲ್ಲಿ ಬೇರೆ ಉದ್ಯೋಗಗಳು ಸಿಕ್ಕಲಿಲ್ಲ. ಈಗೀಗ ಸರ್ಕಾರಗಳು ಬಂದ ಮೇಲೆ ಅಲ್ಲಿ ನಿಮಗೆ ಇಂಡಸ್ಟ್ರಿ ಬಂದಿದೆ, ಫಾರ್ಮಾ ಬಂದಿದೆ, ಕಾಲೇಜುಗಳು ಬಂದಿದೆ, ಸಾಗರ ವಿಜ್ಞಾನ ಸಂಸ್ಥೆ ಭಾಳ ವಿಸ್ತಾರ ಆಗಿದೆ. ಹೀಗೆಲ್ಲ ಆಗುವಾಗ ಅಲ್ಲಿ ಕೂಡ ಉದ್ಯೋಗಗಳು ಸೃಷ್ಟಿಯಾಗಿವೆ. ಮತ್ತು ಅದು ನಿಮಗೆ ಇಲ್ಲಿಯ ಕರಾವಳಿಗೂ ಅಲ್ಲಿಯ ಕರಾವಳಿಗೂ ವ್ಯತ್ಯಾಸ ಇದೆ. ನಮ್ಮ ಕರಾವಳಿ ಭಾಳ ರಫ್ ಅಂತ ಹೇಳ್ತಾರೆ. ಅಲ್ಲಿಯ ಕರಾವಳಿಯಲ್ಲಿ ನೀವು ವರ್ಷದ 6 ತಿಂಗಳು ಅಂದರೆ ಮಳೆಗಾಲ ಬರುವ ತನಕ ಅವರು ಆ ಬಗ್ಗೆ ಸಮುದ್ರ ಒಳಗೆ ಕರ್ಕೊಂಡು ಹೋಗುವಂಥ ಕೌಶಲ್ಯ ಅವರಲ್ಲಿದೆ. ಮತ್ತು ಅದೊಂದು ಸಂಪ್ರದಾಯದ ರೀತಿಯಲ್ಲಿ ಗೋವಾದಲ್ಲಿ ಪ್ರವಾಸೋದ್ಯಮ ಬೆಳೆದಿದೆ, ಕೇರಳದಲ್ಲೂ ಬೆಳೆದಿದೆ. ಆದರೆ ಅದಕ್ಕೂ ಇದಕ್ಕೂ ಬೇರೆ ಇದೆ. ಅವರು ನಾಡದೋಣಿ ಸ್ಪರ್ಧೆಗಳನ್ನು ಮಾಡ್ತಾರೆ. ಹೀಗೆ ಒಂದು ಮಾಡೆಲನ್ನು ನಾವು ಕ್ರಿಯೇಟ್ ಮಾಡಬೇಕಾಗಿದೆ. ಈ ಕ್ರಿಯೇಟ್ ಮಾಡಬೇಕು ಮತ್ತು ಸಮುದಾಯದ ಸಹಭಾಗಿತ್ವ ಇದರಲ್ಲಿ ಬೇಕಾಗಿದೆ. ಮತ್ತು ಇನ್ನೊಂದು ಮುಖ್ಯವಾದ ಸಂಗತಿ ಅಂದರೆ, ನಮ್ಮ ಕರಾವಳಿಗೂ ಉಳಿದ ಕರಾವಳಿಗಳು ಇರುವ ಒಂದು ಡಿಫರೆನ್ಸ್ ಏನಂದರೆ, ನಮ್ಮ ಕರಾವಳಿಯಲ್ಲಿ ಕೆಲಸಕ್ಕೆ ಜನ ಸಿಗ್ತಾರೆ ನೋಡಿ ನೀವು. ಇಲ್ಲ, ಗೋವಾದಲ್ಲಿ ಮೊದಲು ಪ್ರವಾಸೋದ್ಯಮ ಆರಂಭಿಕ ಹಂತದಲ್ಲಿದ್ದಾಗ ನಮ್ಮ ಕನ್ನಡಿಗರು ಅಲ್ಲಿ ಕಾರವಾರ, ಅಂಕೋಲ ಆ ಭಾಗದ ಒಳನಾಡಿನ ಭಾಗದವರು ಹೋಗಿ ಅಲ್ಲಿ ದುಡಿದ್ರು. ಈಗ ಏನಾಗ್ತಿದೆ? ಕನ್ನಡಿಗರ ಮೇಲೆ ಹಲ್ಲೆ ಆಗ್ತಾ ಉಂಟು. ಆಗಿದೆ ಅಲ್ಲ, ಪ್ರತಿಭಟನೆಗಳಾಗಿವೆ, ರಾಜ್ಯ ಸರ್ಕಾರ ಮಧ್ಯಪ್ರವೇಶಿಸಬೇಕು ಅಂತೇಳಿ ಬಂದಿದೆ. ಹೀಗೆ ಕ್ರಮೇಣ ಅದು ಸ್ಥಳೀಯರು ಅಪರಿಚಿತರಾಗ್ತಾ ಹೋದ ಹಾಗೆ ಈ ಘರ್ಷಣೆಗಳು ಶುರುವಾಗ್ತವೆ. ಆದ್ದರಿಂದ ಗೋವಾದ ಮಾದರಿ ನಮಗೆ ಕರ್ನಾಟಕಕ್ಕೆ ಮಾದರಿ ಆಗಬೇಕಾಗಿಲ್ಲ, ಕೇರಳದ ಮಾದರಿ ನಮಗೆ ಮಾದರಿ ಆಗಬೇಕಾಗಿಲ್ಲ. ಯಾಕೆ ಹೇಳಿದರೆ, ನಮ್ಮ ಇಲ್ಲಿ ಉದ್ಯೋಗ ಸೃಷ್ಟಿ ಇದೆ. ಇಲ್ಲಿ ಕಲ್ತವರು ತಮ್ಮ ವಿದ್ಯಾಭ್ಯಾಸಕ್ಕೆ ತಕ್ಕ ಹಾಗೆ ಉದ್ಯೋಗ ಸಿಗದೆ ದೂರದಲ್ಲಿ ಹೋಗಿ ಉದ್ಯೋಗ ಹೋಗಿದ್ದಾರೆ. ಆದ್ದರಿಂದ ಈ ಕಾರಣದಿಂದಾಗಿ ನೀವು ನಿಮ್ಮ ತಂದೆ ತಾಯಿ ಒಟ್ಟಿಗಿರಿ, ನಿಮ್ಮ ಕುಟುಂಬದೊಟ್ಟಿಗಿರಿ ಅಂತ ಹೇಳಿ ಬ್ಯಾಕ್ ಟು ಊರು ಅಂತ ಹೇಳೋ ಕಲ್ಪನೆಯನ್ನು ಸಂಸದರು ಮಾಡಿದರು, ಈಗಿನ ಸಂಸದರು ಮಾಡಿದರು. ಇಲ್ಲಿ IT ಗಳನ್ನು ತರುವ ಪ್ರಯತ್ನಗಳಾಗ್ತವೆ. ಈಗ IT ಗಳು ಇಲ್ಲಿ ಬರಲಿಕ್ಕೆ ಯಾಕೆ ಹಿಂಜರಿತಾರೆ ಅಂದರೆ, ಇಲ್ಲೇ ಇನ್ಫ್ರಾಸ್ಟ್ರಕ್ಚರ್ ಕೊರತೆ. ವಿಮಾನ ನಿಲ್ದಾಣ ಇದೆ ಹೌದು, ಆದರೆ ಇಲ್ಲಿ ಕೂಡ ಈಗ ನೀವು ಹೊತ್ತಿಗೆ ಸರಿಯಾಗಿ ಮುಟ್ತೀರಿ ಅಂತ ಹೇಳುವ ಸಾಧ್ಯತೆ ಇಲ್ಲ. ಸರ್ವಿಸ್ ಇಂಡಸ್ಟ್ರಿಯಲ್ಲಿ ನಿಮಗೆ IT ಇಂಡಸ್ಟ್ರಿಯಲ್ಲಿ ನಾವು ಅವರ ಟೈಮಿಗೆ ಸೆಟ್ ಆಗಬೇಕು. ಅಮೆರಿಕದ ಟೈಮಿಂಗು, ಬೇರೆ ಯಾವ ದೇಶದಿಂದ ನಾವು ಏನು ನಮ್ಮ IT ಇಂಡಸ್ಟ್ರಿಗಳು ಕೆಲಸಗಳನ್ನು ತಗೊಳ್ತಾವೋ ಅವರ ಟೈಮಿಗೆ ಸೆಟ್ ಆಗಬೇಕು. ಇಂಥ ಎಲ್ಲ ಹರ್ಡಲ್ಸ್ಗಳನ್ನು ನಿವಾರಣೆ ಮಾಡಬೇಕೇ ವಿನಃ ಪ್ರವಾಸೋದ್ಯಮ ಒಂದೇ ಅಭಿವೃದ್ಧಿ ಆದರೆ ಕರಾವಳಿಯ ಜನರಿಗೆ ಉದ್ಯೋಗ ಸಿಗ್ತದೆ ಅಂತ ಹೇಳುವುದು ನಿಜವೇ ಆಗಿದ್ದರೆ, ಈಗ ರೆಸಾರ್ಟ್ಗಳಲ್ಲಿ ಯಾರೆಲ್ಲ ಕೆಲಸ ಮಾಡ್ತಿದ್ದಾರೆ ಅಂತ ನೋಡಬೇಕು. ಮುಕ್ಕಾಲಂಶ ಬಾಂಗ್ಲಾದೇಶಿಯರು ಅಂತ ಹೇಳೋ ಒಂದು ಮಾಹಿತಿ ಇದೆ. ಇದು ಇನ್ನೂ ಪತ್ತೆ ಆಗಬೇಕು, ವೆರಿಫೈ. ಯಾಕಂದ್ರೆ ನೀವು ಅವ್ರ ಹತ್ರ ಕೇಳಿದ್ರೆ ನಾವು ಅಸ್ಸಾಮಿನವರು ಹೇಳ್ತಾರೆ, ಇನ್ನು ಹೆಚ್ಚು ಹೇಳಿದರೆ ಪಶ್ಚಿಮ ಬಂಗಾಳ ಹೇಳ್ತಾರೆ. ನೀವು ಹೇಗೆ ಪ್ರೂವ್ ಮಾಡ್ತೀರಿ? ಆದ್ದರಿಂದ ಇಲ್ಲಿ ಲೋಕಲಿ ನಮಗೆ ಎಂಪ್ಲಾಯ್ಮೆಂಟ್ ಈಗ ಇಲ್ಲ, ಮತ್ತು ಲೋಕಲಿ ಅವರಷ್ಟು ಕಡಿಮೆಗೆ ಕೆಲಸ ಮಾಡುವಂಥ ಜನರು ಇಲ್ಲ ಈಗ ಇಲ್ಲಿ ನಮ್ಮಲ್ಲಿ. ಓಕೆ ಓಕೆ ಇಮ್ತಿಯಾಜ್ ಸರ್, ಈಗ ಸರ್ಕಾರ ಬಜೆಟ್ ಮಾಡುವಂಥ ಸಂದರ್ಭದಲ್ಲೂ ಕೂಡ ಕರಾವಳಿಗೆ ಏನು ಕೊಟ್ಟಿದೆ ಅನ್ನುವಂಥ ಪ್ರಶ್ನೆಯನ್ನು ಪ್ರತಿ ಬಾರಿಯೂ ಕೂಡ ಕೇಳುವಂಥವ್ರು. ಆದರೆ ಈಗ ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟಂತೆ ಅಭಿವೃದ್ಧಿ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರನೇ ಒಂದು ಹೆಜ್ಜೆ ಮುಂದಿಟ್ಟಿರುವಾಗ, ಅದರಲ್ಲೂ ಕೂಡ 4029 ಕೋಟಿಯಷ್ಟು ಪ್ರಸ್ತಾವನೆಯನ್ನು ಕೂಡ ಸಲ್ಲಿಸಿ ಮುಂದಿಟ್ಟಿರುವಾಗ,
DYFI ಇದನ್ನು ವಿರೋಧವನ್ನು ಮಾಡ್ತಾ ಇದೆ. ಇದು ಇಂತಹ ಪ್ರವಾಸೋದ್ಯಮದ ಅಭಿವೃದ್ಧಿ ನಮಗೆ ಬೇಕಾಗಿಲ್ಲ ಅಂತ ಹೇಳಿ. ಯಾಕೆ ಈ ವಿರೋಧ ಅಂತ ಹೇಳಿ ಈ ಅಪಸ್ವರಗಳು ಅಂತ? ನೋಡಿ, ಪ್ರವಾಸೋದ್ಯಮ ಬೆಳಿಬೇಕು ಅನ್ನೋದ್ರಲ್ಲಿ ನಮ್ಮ ವಿರೋಧ ಇಲ್ಲ. ಪ್ರವಾಸೋದ್ಯಮ ಯಾವ ರೀತಿ ಬೆಳಿಬೇಕು ಅನ್ನುವಂಥ ಪ್ರಶ್ನೆ. ಪ್ರವಾಸೋದ್ಯಮ ಒಂದು ಜನಸ್ನೇಹಿ ಆಗಿರಬೇಕು ಮತ್ತು ಪರಿಸರ ಸ್ನೇಹಿ ಆಗಿರಬೇಕು ಎನ್ನುವಂಥದ್ದು ಮುಖ್ಯ. ಇಲ್ಲಿ ಜನಸ್ನೇಹಿ ಯಾಕೆ ಆಗಬೇಕು ಅನ್ನುವಂಥದ್ದಂದರೆ, ಪ್ರವಾಸೋದ್ಯಮದ ಹೆಸರಿನಲ್ಲಿ ಅದು ಜನರಿಗೆ ತೊಂದರೆಯನ್ನು ಕೊಡಬಾರ್ದು. ಅಂದರೆ ಇಲ್ಲಿನ ಮೂಲ ಜನರಿಗೆ ತೊಂದರೆಯನ್ನು ಕೊಡಬಾರ್ದು. ಈಗ ಸರ್ಕಾರ ಏನು ಪ್ರಸ್ತಾವನೆಯನ್ನು ಸಲ್ಲಿಸಿ ಇಟ್ಟಿರ್ತಕ್ಕಂಥದ್ದು, ಕರ್ನಾಟಕದ ಕರಾವಳಿಯ 360 ಕಿಲೋಮೀಟರನ್ನು ಪ್ರವಾಸೋದ್ಯಮದ ಕೇಂದ್ರವಾಗಿ ಇದನ್ನು ಅಭಿವೃದ್ಧಿಪಡಿಸಬೇಕು ಎನ್ನುವಂಥದ್ದು ಸರ್ಕಾರ ಇಟ್ಟಿರ್ತಕ್ಕಂಥ ಪ್ರಸ್ತಾವನೆ ಮಾಧ್ಯಮದಲ್ಲಿ ನೋಡಿರುವಂಥದ್ದು. ಇನ್ನೂ ಕೂಡ ಅಧಿಕೃತವಾಗಿ ಅದು ಯಾರ ಕೈ ಸೇರಿಲ್ಲ. ಈ ಸಂದರ್ಭದಲ್ಲಿ ಈ ಕರಾವಳಿಯನ್ನು ನಾವು ನೋಡೋದಾದರೆ, ಕರಾವಳಿಯನ್ನು ಅಧ್ಯಯನ ಮಾಡೋದಾದರೆ, ನಾಗರಿಕತೆ ಆರಂಭ ಆಗುವಂಥದ್ದೇ ಈ ನದಿ ದಂಡೆ ಮೇಲೆ, ಕಡಲ ದಂಡೆಯ ಮೇಲೆ ನಾಗರಿಕತೆ ಆರಂಭ ಆಗಿರ್ತಕ್ಕಂಥದ್ದು. ಆ ನಾಗರಿಕತೆ ಎಲ್ಲಿ ಆರಂಭ ಆಗಿದೆ, ಅಲ್ಲಿನ ಜನನಿವಾಸಿಗಳ ಅವರ ಜೀವನ ಶೈಲಿ ಯಾವ ರೀತಿಯಲ್ಲಿದೆ, ಅವರು ಯಾವ ರೀತಿಯಲ್ಲಿ ಬದುಕ್ತಾ ಇದ್ದಾರೆ, ಅವರ ಕುಲ ಕಸುಬುಗಳೇನು, ಅವರ ಕಸುಬುಗಳೇನು ಎನ್ನುವಂಥದ್ದನ್ನು ಅಧ್ಯಯನ ಮಾಡಿ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಪ್ರವಾಸೋದ್ಯಮ ನೀತಿಯನ್ನು ತಂದಾಗ ಖಂಡಿತವಾಗಿಯೂ ನಾವು ಅದನ್ನು ಒಪ್ತೀವಿ. ಇಲ್ಲಿ ಆಗ್ತಾ ಇರುವಂಥದ್ದು 4,300 ಕೋಟಿ ರೂಪಾಯಿ ಘೋಷಣೆ ಭಾಳ ಚೆಂದಾಗಿ ನಮಗೆ ಕೇಳ್ತಾ ಉಂಟು. ಅಂದರೆ ಇದು ಭಾಳ ನಮ್ಮ ಮೇಲೆ ಒಂದು ಸ್ವರ್ಗವನ್ನು ತಂದು ನಮ್ಮ ಮುಂದೆ ಇಡ್ತಾರೆ ಎನ್ನುವಂಥ ಒಂದು ಭ್ರಮೆಯನ್ನು ಈಗ ಹುಟ್ಟಿಸಲಾಗ್ತಾ ಇದೆ. ಬಹುಶಃ ಇದು ಒಂದು ರೀತಿ ಇನ್ನೊಂದು ರೀತಿಯ ರಿಯಲ್ ಎಸ್ಟೇಟ್ ಉದ್ಯಮ ಆಗಬಾರ್ದು. ಈ ಏನು ಇದು ಸಾರ್ವಜನಿಕ ಖಾಸಗಿ ಸಹಭಾಗಿತ್ವ PPP ಮಾದರಿಯಲ್ಲಿ ಅಭಿವೃದ್ಧಿಪಡಿಸ್ತಾ ಇರೋ ಅನ್ನುವಂಥದ್ದೇ ಭಾಳ ಅನುಮಾನ ಆಗ್ತಾ ಇರುವಂಥದ್ದು. ಕೇರಳ ಮಾದರಿಯ ರೀತಿ ಆದರೆ ಅದಲ್ಲ. ಆರಂಭದಲ್ಲೇ ಕೇರಳ ಮಾದರಿಯನ್ನು ಅನುಸರಿಸ್ತಾ ಇಲ್ಲ ಇವರು. PPP ಮಾದರಿ ಅನ್ನುವಂಥದ್ದು ಒಂದು ಯಾವುದೋ ಒಂದು ದೊಡ್ಡ ಕುಲಗಳಿಗೆ ಕೊಡುವಂಥ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ಏನು ಈ ಒಂದು ಉದ್ಯಮವನ್ನು ತೆರೆದುಕೊಡುವಂಥದ್ದು ಮತ್ತು ಅಂತಹ ಕುಲಗಳಿಗೆ ಒಂದು ಅವಕಾಶವನ್ನು ಮಾಡಿಕೊಡುವಂಥದ್ದು ಮಾತ್ರ. ಈ ರೀತಿಯ ಕರಾವಳಿಯ ಭೂಮಿಯನ್ನು ಇವತ್ತು ಯಾವುದೋ ಒಂದು ಉತ್ತರ ಭಾರತದ ಅಥವಾ ಇನ್ಯಾವುದೋ ಒಂದು ಊರಿನಿಂದ ಬಂದವನು ಅಥವಾ ನಮ್ಮೂರಿನವನೇ ದೊಡ್ಡ ಮಾಲೀಕನ ಕೈಗೆ ಈ ಬಡವರು ಬಡವರು ಅನುಭವಿಸಬೇಕಾದಂಥ ಭೂಮಿಯನ್ನು ಕೊಟ್ಟು ಅದರ ಮೂಲಕ ಪ್ರವಾಸೋದ್ಯಮ ಆಗ್ತದೆ ಅನ್ನೋದಕ್ಕೆ ನಮಗೆ ವಿರೋಧ ಇದೆ. ಇಲ್ಲಿ PPP ಮಾದರಿ ಅನ್ನುವಂಥದ್ದನ್ನೇ ಮೊದಲಿಗೆ ಪ್ರವಾಸೋದ್ಯಮ ನೀತಿಯನ್ನು ತರುವಾಗ PPP ಮಾದರಿಯ ಬದಲಿಗೆ ಸರ್ಕಾರ ನಿಂತು ಪ್ರವಾಸೋದ್ಯಮ ನೀತಿ ಮಾಡ್ತಾ ಇದ್ದರೆ ಖಂಡಿತವಾಗಿ ಅದನ್ನು ನಾವು ಅದನ್ನು ಬೆಂಬಲಿಸಬೇಕು. ಯಾಕಂದರೆ ಆ ಮೂಲಕ ಸರ್ಕಾರ ಜನರಿಗೆ ಅನುಕೂಲ ಆಗ್ತದೆ, ಅಲ್ಲಿ ಉದ್ಯೋಗ ಸೃಷ್ಟಿ ಆಗ್ತದೆ. ಯಾವುದೇ ಉದ್ಯೋಗ ಇರಲಿ, ಪ್ರವಾಸೋದ್ಯಮ ಇಲಾಖೆ ಮೂಲಕ ಯಾವುದೋ ಒಂದು ಬೀಚಲ್ಲಿ ಒಂದು ಸಣ್ಣ ಒಂದು ಸ್ವೀಪಿಂಗ್ ಕೆಲಸ ಮಾಡುವವನಿಗೆ ಕೂಡ ಸರ್ಕಾರದ ಕೆಲಸ ಅಂತ ಹೇಳಿದ ಭಾಳ ಹೆಮ್ಮೆಯಿಂದ ಹೋಗ್ಬೋದು. ಆದರೆ ಇಲ್ಲಿ ನಾವು ಇದು ಅನೇಕ ನಮ್ಮಲ್ಲಿ ಉದಾಹರಣೆಗಳನ್ನ ಕೊಡ್ಬೋದು. ಇಲ್ಲಿ ವಿಶೇಷ ಆರ್ಥಿಕ ವಲಯ ಬಂದಾಗ ಹೇಳಿದರು ಇಲ್ಲಿನವರು ಹೊರಗಡೆ ಹೋಗಬೇಕಾಗಿಲ್ಲ, ಇಲ್ಲಿವರೆಗೆ ಇಲ್ಲೇ ಉದ್ಯೋಗ ಸಿಗ್ತದೆ ಅಂತ ಹೇಳಿದರು. ಯಾರಿಗೆ ಸಿಕ್ಕಿದೆ? ಅಲ್ಲಿ ಕೃಷಿ ಭೂಮಿಯನ್ನು ತ್ಯಾಗ ಮಾಡಿದಂಥ ಜನರಿಗೆ ಸಿಕ್ಕಿದೆಯಾ? ಇಲ್ಲಿ ನೆಲ ಜಲವನ್ನು ತ್ಯಾಗ ಮಾಡಿದವರಿಗೆ ಭೂಮಿ ಸಿಕ್ಕಿದೆ, ಉದ್ಯೋಗ ಸಿಕ್ಕಿದೆ? ಇನ್ನೂ ಅಲೆದಾಡ್ತಾ ಇದ್ದಾರೆ. ಎಷ್ಟು ಕಂಪನಿಗಳು ಕೆಲಸ ಕೊಟ್ಟಿಲ್ಲ? ಏನೋ ಅಭಿವೃದ್ಧಿ ಆಗಿದೆಯಾ? ಅಭಿವೃದ್ಧಿ ಆಗಿದೆ. ನಾವು ಇಲ್ಲಿ ಒಂದು ಸಣ್ಣ ಒಂದು ಕಾಂಟ್ರಾಕ್ಟ್ ತೆಗಿಬೇಕಾದ್ರೆ 3ನೇ ಹಂತದಲ್ಲಿ ನಮಗೆ ಸಿಗುವಂಥದ್ದು. ಒಬ್ಬ ಕಾಂಟ್ರಾಕ್ಟರ್ ಅವನೊಬ್ಬ ಇರ್ತಾನೆ, ಅವನ ಅಡಿಯಲ್ಲಿ ಇನ್ನೊಬ್ಬ ಇರ್ತಾನೆ, ಅವನ ಅಡಿಯಲ್ಲಿ ಇನ್ನೊಬ್ಬ, ಉತ್ತರ ಭಾರತ ಅಡಿಯಲ್ಲಿ ನಮ್ಮವರು ಕೆಲಸ ಮಾಡಬೇಕು. ಈ ರೀತಿಯ ಸ್ಥಿತಿ ಇರ್ತಕ್ಕಂಥದ್ದು. ಹಾಗಾಗಿ ಇದು ಆತಂಕ ಇರ್ತಕ್ಕಂಥದ್ದು. ನಾವು ಈ ಪ್ರವಾಸೋದ್ಯಮದ ಹೆಸರಿನಲ್ಲಿ ನಾವು ಯಾವ್ದೋ ಒಂದು ಅಡಿಯಾಲಾಗುವಂಥ ಒಂದು ವ್ಯವಸ್ಥೆ ಬರುವಂಥದ್ದು, ನಾವು ಮತ್ತೊಂದು ಆಧುನಿಕ ಜೀತದ ಆಧಾರದಲ್ಲಿ ದುಡಿತಕ್ಕಂಥ ಒಂದು ವ್ಯವಸ್ಥೆ ಬರುವಂಥದ್ದು, ಇದನ್ನು ನಾವು ವಿರೋಧ ಮಾಡುವಂಥದ್ದು. ಅದರ ಜೊತೆಯಲ್ಲಿ ಪ್ರವಾಸೋದ್ಯಮ ಅಂದರೆ ಕೇವಲ ಮೋಜಿ ಮಸ್ತಿ ಮಾತ್ರ ಅಲ್ಲ. ಪ್ರವಾಸೋದ್ಯಮ ಅಂದರೆ ಕರಾವಳಿಯ ಪ್ರವಾಸೋದ್ಯಮ ಅಂದರೆ ಇಲ್ಲಿನ ನೆಲ ಜಲ ಸಂಸ್ಕೃತಿಯನ್ನು ಬಿಂಬಿಸ್ತಕ್ಕಂಥ, ಇಲ್ಲಿನ ನೆಲ ಜಲ, ಇಲ್ಲಿನ ಜನಪದ, ಇಲ್ಲಿನ ಏನೆಲ್ಲ ಒಟ್ಟು ಸಂಸ್ಕೃತಿವಾಗಿರ್ತಕ್ಕಂಥ ಏನಿದೆ ಅದನ್ನು ಶ್ರೀಮಂತಗೊಳಿಸ್ತಕ್ಕಂಥ ವ್ಯವಸ್ಥೆಗೆ ಬಂದು ಇಲ್ಲಿನ ಈ ಸಂಸ್ಕೃತಿಯನ್ನು ಬಂದು ಹೊರಗಡೆಯಿಂದ ಬೇರೆ ವಿದೇಶಗಳಿಂದ ಬರ್ತಾರೋ ನಮ್ಮ ದೇಶದ ಬೇರೆ ನೋಡುವಂಥ ಇಲ್ಲಿನ ಸೊಬಗನ್ನು ಅನುಭವಿಸಲಿಕ್ಕೆ ಬಂದರೆ ಅದು ಪ್ರವಾಸೋದ್ಯಮ. ಕರಾವಳಿಯ ಬೀಚಿನ ಬದಿ ನಿಂತು ಇಲ್ಲಿ ಗ್ಯಾಮ್ಲಿಂಗ್ ಮಾಡ್ಬೋದು, ಇಲ್ಲಿ ಕೆಸುನ ಮಾಡ್ಬೋದು, ಇಲ್ಲಿ ಡ್ಯಾನ್ಸ್ ಮಾಡಿ ಮೋಜಿ ಮಾಡುವ
ಮಾಡುವುದು ಅಂತ ಹೇಳಿದರೆ ಇಲ್ಲಿ ಗಾಲ್ಫ್ ಕೋರ್ಟ್ ಮಾಡಿಕೊಂಡು ಮೋಜು ಮಾಡಿದ್ರೆ ಅದು ಪ್ರವಾಸೋದ್ಯಮ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದು ಶ್ರೀಮಂತರಿಗಾಗಿ ಮಾಡ್ತಕ್ಕಂಥ ಮೋಜಿಗಾಗಿ ಇಲ್ಲಿನ ಕರಾವಳಿಯ ಭೂಮಿಯನ್ನು ಇವತ್ತು ಇಲ್ಲಿನ ಭೂಮಿಯನ್ನು ಕಸಿದುಕೊಂಡು ಶ್ರೀಮಂತ ಕುಲಗಳಿಗೆ ಕೊಡ್ತಕ್ಕಂಥದ್ದಕ್ಕೆ ನಮ್ಮ ವಿರೋಧ ಇದೆ. ಇದು ವ್ಯವಸ್ಥೆ ಇನ್ನೊಂದು ರೀತಿಯಲ್ಲಿ ಪರಿಸರ ಸ್ನೇಹಿ ಆಗಿರಬೇಕು ಅಂತ ಹೇಳುದು, ಜನಸ್ನೇಹಿ ಮತ್ತು ಪರಿಸರ ಸ್ನೇಹಿ.